ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್. ಇವತ್ತು ನಾವು ನಮ್ಮ ಮನೆ ಹತ್ರದ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮಕ್ಕಳದ್ದು ಯಕ್ಷಗಾನ ಉಂಟು. ಹಾಗೆ ನೋಡಲಿಕ್ಕೆ ಅಂತ ಹೇಳಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಹತ್ರ ಬಂದು ಮುಟ್ಟಿದ್ದೀವಿ. ಅಲ್ಲಿ ಮಕ್ಕಳದ್ದು ಯಕ್ಷಗಾನ ನೋಡೋ ವೀಕ್ಷಕರೇ ಬನ್ನಿ, ನಿಮಗೆ ನಾವೆಲ್ಲ ತೋರಿಸ್ತೇ ಇರ್ತೇವೆ. ಯಾವ ಥರ ಮಕ್ಕಳದ್ದು ವೇಷಭೂಷಣಗಳು ಮತ್ತು ಯಕ್ಷಗಾನಗಳದ್ದು ವಿಡಿಯೋಗಳನ್ನೆಲ್ಲ ನಿಮಗೆ ತೋರಿಸ್ತೇವೆ. ನೋಡಿ ವೀಕ್ಷಕರೇ. ಹೌದು, ಅಲ್ಲಿ ಎಲ್ಲಿಂದ ಈಚೆಯಿಂದ ಹೋಗ್ಬೇಕಷ್ಟೇ. ನೀವೆಲ್ಲ ಎದುರಿಂದ ಹೋಗ್ಬೋದಿತ್ತ? ಬನ್ನಿ ಬನ್ನಿ. ಯಾರು ಇದು ವೇಷ ಹಾಕುದು? ಇಲ್ಲ ರಾಣಿಕುಲ್ ಬರ ಬರ್ತದಾರ ಜೊಂತೆ ಚಾ ತಿಂಡಿ ಉಂಟು. ಜ್ಞಾನೇಶ್. ಬಿಡಿ ಬಿಡಿ. ನಿಗಮ್ ಇದು ನಮಗೆ ఆయన ಸೃಜನ್ ಓ ಪಾತ್ರ ರಾಜ ಅಂದ. ನೀವು ವಿಡಿಯೋ ಮಾಡ್ತಾ ಇದ್ದೀರಾ? ಯಾರು? ನಿಗಮ್ ಅಲ್ಲ, ಅವನನ್ನು ಮಾತಾಡಿಸ್ಬೇಕಿತ್ತು. ನಿಗಮ್ ಅವನು ಕೈಗೆ ಸಿಗುದಿಲ್ಲ. ಅವ ಭಯಂಕರ ಬ್ಯುಸಿ. ನಿಗಮ್ ಅಂತ. ಓ ನಿಕ್ ಅಂದ ಯಕ್ಷಗಾನಡು. ಓ ಯಾವುದು ನಿಂಗೀಗ ಯಕ್ಷಗಾನದಲ್ಲಿ ಪಾತ್ರ? ಯಾವುದಾ? ನಿಗಮ್ ಸರಿ, ಯಕ್ಷಗಾನ ಹುಡುಗಾದ ಅಂದು.
ಜನ ಓ ನಿಗಮ ಪನ್ ಪೂಜೆ ಆಯ್ತುಲೆ ತಿನ್ಪಾಯ ಬಂದೆ ನಿನ್ನ ಮನೆಗಿಂದು ಬಂಧು ಬಳಗವ ಬಿಟ್ಟು ಬಂದೆ ನಮಸ್ತೆ ನಿನ್ನ ಮನೆಗಿಂದು ಮಂದರ ಭವದೊಳಗೆ ಇದು ಯಾವದೆ ಬೊಕ್ಕತಕ ಅಲ್ಲ ಕೊಡ್ತುಂಡು ನಾನೊಂದು ಪದ್ಮನಾಭ ರಮೇಶ್ ರತ್ನಾರಡು ಮಲ್ಲೂರು ಹರಿಶ್ಚಂದ್ರ ಮುಂಬೈ ಆ ಜಾಲ
ತಗೊಳ್ಳಿ ಮಗನಲ್ಲಿ ರೀ